ಡಿಸೆಂಬರ್ 14ನೇ ತಾರೀಕು 2018 ಶುಕ್ರವಾರ. ಮನೆಗೆ ತಂದೆ ತಾಯಿ ಬಂದರು. ಮಗಳನ್ನು ಕರೆದ್ರು. ಮಗಳೇ ಬಾಯಿಲ್ಲಿ. ಮಗಳು ಕೇಳ್ತಾಳೆ, ಯಾಕಪ್ಪ, ಏನಮ್ಮ? ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಪ್ರಸಾದ ತೆಗೆದುಕೊಂಡು ಬಂದಿದ್ದೀವಿ, ಪ್ರಸಾದ ತಗೋ. ಅಪ್ಪ, ನನಗೆ ಸ್ವಲ್ಪ ಓದಲಿಕ್ಕಿದೆ, ನಾನು ಆಮೇಲೆ ತಗೊಳ್ತೀನಿ, ಪ್ರಸಾದ ಅಲ್ಲಿ ಇಟ್ಟಿರಿ, ನೀವು ಬೇಕಾದರೆ ತಿನ್ನಿ ಅಂತಂದ್ಲು. ಇಲ್ಲ, ಒಟ್ಟಿ ತಿನ್ನೋಣ ಅಂತ ಹೇಳ್ಕೊಂಡೆ ತುಂಬ ಜಾಸ್ತಿ ಪ್ರಸಾದನೇ ತಗೊಂಡು ಬಂದಿದ್ದೀನಿ ನಾನು ಅಂತಂದ ಅಪ್ಪ. ಆದರೆ ಮಗಳು ಹೇಳಿದು, ಇಲ್ಲಪ್ಪ, ನಾನು ಸ್ವಲ್ಪ ಓದೋದು ಮತ್ತು ಬರೆಯೋದಿದೆ, ತುಂಬ ಅರ್ಜೆಂಟು, ಈ ಕೆಲಸ ನಾನು ಪೂರೈಸ್ತೀನಿ, ಆಮೇಲೆ ನಾನು ತಗೊಳ್ತೀನಿ ಅಂತಂದ್ಲು. ಸರಿ, ಅಪ್ಪ ಮತ್ತು ಅಮ್ಮ ಇಬ್ಬರು ಪ್ರಸಾದನ ತಿಂದರು. ಕೆಲವು ನಿಮಿಷಗಳು ಆಗಿದಾವಷ್ಟೇ, ಏನೋ ಒದ್ದಾಟ ಕೇಳ್ತು ಮಗಳಿಗೆ. ಮಗಳು ತಕ್ಷಣ ರೂಮಿಂದ ಹೊರಗಡೆ ಬಂದು ನೋಡ್ತಾಳೆ, ಅಪ್ಪ ಅಮ್ಮ ಇಬ್ಬರೂ ಕೂಡ ನೆಲದ ಮೇಲೆ ಬಿದ್ದು ಹೊರಳಾಡ್ತಾ ಇದ್ದಾರೆ, ವಿಲಿ ವಿಲಿ ಒದ್ದಾಡ್ತಾ ಇದ್ದಾರೆ. ಅದೇ ಏನಿದು, ಯಾಕಿದು ಅಂತ ಹೇಳ್ಕೊಂಡು ಆಕೆ ಚೀರ್ತಾಳೆ. ಅಯ್ಯೋ, ಏನೋ ಗೊತ್ತಿಲ್ಲ, ಈ ಪ್ರಸಾದ ತಿಂದ ಮೇಲೆ ನನಗೆ ಹಿಂಗೆ ಆಗ್ತಾ ಇದೆ ಅಂತ ಹೇಳ್ಕೊಂಡು ಆಕೆ ಮಾತಾಡಲಿಕ್ಕೂ ಕಷ್ಟ ಆಗ್ತಾ ಇದೆ ಅಪ್ಪ ಅಮ್ಮನಿಗೆ. ಇವಳಿಗೂ ಕೂಡ ಗಾಬರಿ ಆಗುತ್ತೆ. ಗಾಬರಿ ಹಾಕ್ಕೊಂಡು ಆಕೆ ಹೊರಗಡೆ ಬಂದು ಅಯ್ಯೋ ಅಯ್ಯೋ ಅಂತ ಸಹಾಯ ಮಾಡಿ ಅಂತ ಕೂಗೋದ್ರೊಳಗೆ ಅಲ್ಲಿ ಊರಲ್ಲೆಲ್ಲ ಅದೇ ಗುಲ್ಲು, ಊರಲ್ಲೆಲ್ಲ ಸಾವು, ಊರಲ್ಲೆಲ್ಲ ನೋವು. ಅರೆ ಏನಿದು ಅಂತಂದ ತಕ್ಷಣ ಆಂಬುಲೆನ್ಸ್ ಬಂತು, ಕರ್ಕೊಂಡು ಎಲ್ಲ ಹೋದರು, ಆಸ್ಪತ್ರೆಗೆ ಹೋದರು. ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲೇ ತಂದೆ ತೀರ್ ಹೋಗ್ಬಿಟ್ರು. ತಾಯಿನ ಆಸ್ಪತ್ರೆಗೆ ದಾಖಲೆ ಮಾಡಿದ್ರು. ಪೇಪರ್ ರಿಪೋರ್ಟ್ ಪ್ರಕಾರ ಸುಮಾರು 17 ಜನ ಅವತ್ತು ತೀರ್ ಹೋದರು, ಪ್ರಸಾದ ತಿಂದ ಪ್ರಯುಕ್ತ ಕಾರಣ. ಎಲ್ಲಿ ಇದು? ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಚಾಮರಾಜನಗರ ಜಿಲ್ಲೆ ಹನ್ನೂರು ತಾಲೂಕು ಕಿಚುಗುತ್ತಿ ಮಾರಮ್ಮ ದೇವಸ್ಥಾನದ ಸುಳ್ವಾಡಿ ಗ್ರಾಮದಲ್ಲಿ ಕಿಚುಗುತ್ತಿ ಮಾರಮ್ಮ ದೇವಸ್ಥಾನದ ಆ ಒಂದು ಗೋಪುರ ನಿರ್ಮಾಣದ ಶಂಕುಸ್ಥಾಪನೆಯ ಒಂದು ವಿಚಾರದಲ್ಲಿ ನಡೆದಂತಹ ಸಮಾರಂಭದಲ್ಲಿ ತೆಗೆದುಕೊಂಡಂತಹ ಈ ಪ್ರಸಾದದ ಪರಿಣಾಮ ಇದು. ಆಕೆ ಅಳ್ತಾಳೆ, ಹೇಳ್ತಾಳೆ, ಯಾಕೆ ದೇವರು ನನಗೆ ಕೊಟ್ಟರು ಇಂಥ ನೋವು, ಯಾಕೆ ಈ ನೋವು ಅಂತ ಹೇಳ್ಕೊಂಡು ಆಕೆ ತುಂಬ ಅಳ್ತಾಳೆ ಮಗಳು. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಒಲವಿನ ಬಂಧುಗಳೇ, ಭಗಿನಿಯರೇ, ನೋವು, ಈ ನೋವು ಎನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೆ ಕಟ್ಟಿಟ್ಟ ಬುತ್ತಿ. ಒಂದಲ್ಲ ಎರಡಲ್ಲ, ಬೇರೆ ಬೇರೆ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ ನೋವನ್ನು ಅನುಭವಿಸ್ತಾನೆ. ನೋವು ಬರುತ್ತೆ ಸಾವಿನಿಂದ, ಈಗ ತಾನೇ ನಾವು ಕೇಳಿದ ಹಾಗೆ. ನೋವು ಬರುತ್ತೆ ರೋಗದಿಂದ, ಅದರಲ್ಲೂ ಮಾರಣಾಂತಿಕ ರೋಗಗಳಿಂದ ಬರ್ತವೆ. ನೋವು ಬರುತ್ತೆ ಪ್ರಕೃತಿ ವಿಕೋಪದಿಂದ. ನೋವು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಆದರೆ ಈ ನೋವನ್ನು ಸಹಿಸುವುದಾದರೂ ಹೇಗೆ, ನೋವನ್ನು ಸ್ವೀಕರಿಸುವುದಾದರೂ ಹೇಗೆ, ನೋವನ್ನು ಎದುರಿಸುವುದಾದರೂ ಹೇಗೆ, ಯಾಕೆ ಈ ನೋವಿನಲ್ಲಿ ನಾನು ಏನು ಮಾಡಬೇಕು? ಉತ್ತರ ಬಹಳ ಕಷ್ಟ. ರಾಬಿನ್ ರಿಯಾನ್ ಎನ್ನುವಂಥ ಶ್ರೇಷ್ಠ ಧರ್ಮಶಾಸ್ತ್ರಜ್ಞ ಇದರ ಬಗ್ಗೆ ಬಹಳ ಚಿಂತನೆ ಮಾಡಿ ಒಂದು ಪುಸ್ತಕ ಬರೆದಿದ್ದಾನೆ. ಗಾಡ್ ಆ್ಯಂಡ್ ದ ಮಿಸ್ಟ್ರಿ ಆಫ್ ಹ್ಯೂಮನ್ ಸಫರಿಂಗ್ ಎನ್ನುವಂತಹ ಒಂದು ಪುಸ್ತಕದಲ್ಲಿ ಬಹಳಷ್ಟು ವಿಚಾರಗಳನ್ನು ಆತ ಚಿಂತನೆ ಮಾಡ್ತಾನೆ. ಉತ್ತರಗಳನ್ನು ಕೊಡ್ತಾ ಇಲ್ಲ, ನಾವೇ ಉತ್ತರಗಳನ್ನು ಅದರಿಂದ ಕಂಡುಕೊಳ್ಬೇಕು. 3 ರೀತಿಯಲ್ಲಿ ಅದನ್ನು ನಾವು ಕಂಡುಕೊಂಡು 3 ರೀತಿಯಲ್ಲಿ ನಾವು ಉತ್ತರವನ್ನು ಹುಡುಕಬೇಕು, ಪಡಿಬೇಕು. 3 ರೀತಿಯಲ್ಲಿ. ಮೊದಲನೇದಾಗಿ 2017ನೇ ಇಸ್ವಿ ಸೆಪ್ಟೆಂಬರ್ 27ನೇ ತಾರೀಕು ಒಂದು ಘಟನೆ ನಡೆಯಿತು. ಎಲ್ಲಿ? ಗುಜರಾತ್ ರಾಜ್ಯದ ರಾಜ್ಕೋಟ್ ಎನ್ನುವಂತಹ ಊರಿನಲ್ಲಿ ಗಾಂಧಿ ಗ್ರಾಮ ಬಡಾವಣೆಯಲ್ಲಿ ಈ ಒಂದು ಘಟನೆ ನಡೆಯಿತು. ಏನು? ಸುಮಾರು 6 ಅಂತಸ್ತಿನ ಬಹುಮಹಡಿ ಕಟ್ಟಡ. ಅದು ಕಟ್ಟಡದ ಮೇಲಿಂದ ಮಹಿಳೆಯೊಬ್ಬಳು ಕೆಳಗಡೆ ಬಿದ್ದು ಸಾವನ್ನಪ್ಪಿದ್ದಾಳೆ. ಪೊಲೀಸ್ನವ್ರು ಬರ್ತಾರೆ, ಮಗ ಹೇಳ್ತಾನೆ, ಅಮ್ಮ ಆತ್ಮಹತ್ಯೆ ಮಾಡ್ಕೊಂಡಿರಬೇಕು, ಆಕೆಗೆ ರೋಗ ಇತ್ತು, ಆಕೆಗೆ ತಡಿಲಿಕ್ಕೆ ಶಕ್ತಿ ಇರಲಿಕ್ಕಿಲ್ಲ, ಸಹನೆ ಇರಲಿಲ್ಲ, ತಾಳ್ಮೆ ಇರಲಿಲ್ಲ, ಸಹಿಸುವಂಥ ಶಕ್ತಿ ಇರಲಿಕ್ಕಿಲ್ಲ, ಬಹುಶಃ ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ. ಡಾಕ್ಟ್ರು ಕೂಡ ಅದನ್ನೇ ರಿಪೋರ್ಟ್ ಕೊಟ್ಟು ಇದರ ಮೇಲೆ ಬಂದಿದ್ದಾರೆ. ಸರಿ, ಪೊಲೀಸ್ನವರು ಮಾಜರ್ ಮಾಡಿದ್ರು, ಆಯಿತು.
ಸ್ವಲ್ಪ ತಿಂಗಳುಗಳಾದಮೇಲೆ ಪೊಲೀಸ್ನವರಿಗೆ ಒಂದು ಅನಾಮಧೇಯ ಪತ್ರ ಬಂತು. ಅದರಲ್ಲಿ ಈ ಒಂದು ಘಟನೆ ಬಗ್ಗೆ ಇದು ಆತ್ಮಹತ್ಯೆ ಅಲ್ಲ, ಇದು ಕೊಲೆ ಅಂತ. ಅರೆ, ಕೊಲೆ ಹೇಗೆ ಅಂತ ಹೇಳಿಕೊಂಡು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಹೋದಾಗ, ಎಲ್ಲ ಪರಿಶೀಲಿಸಿ ನೋಡಿದಾಗ ಯಾರು ಕೊಲೆ ಮಾಡಿದವನು ಯಾರು ಅಲ್ಲ, ಮಗ. ಏನು ಮಾಡಿದ್ದಾನೆ? ಆ ತಾಯಿ ಪಾರ್ಶ್ವವಾಯು ಪೀಡಿತೆ, ಆಕೆಯನ್ನು ನೋಡ್ಲಿಕ್ಕೆ ಇವನ ಕೈಯಲ್ಲಿ ಆಗಲಿಲ್ಲ, ಇವನ ಹತ್ರ ತಾಳ್ಮೆ ಇರಲಿಲ್ಲ. ಅದರಲ್ಲೂ ತನ್ನ ಹೆಂಡತಿ, ನೋಡ್ರಿ ಈ ಪೀಡೆನ ಬೇಗ ಏನಾದರೂ ಮಾಡಿರಿ, ಸಾಗ ಹಾಕ್ರಿ, ಇವಳು ಬೇಡ, ಇವಳು ನನ್ನಂತೂ ನೋಡ್ಕೊಳ್ಳಿಕ್ಕೆ ನನಗೆ ಶಕ್ತಿ ಇಲ್ಲ, ನನಗೆ ಸಹನೆ ಇಲ್ಲ, ನನಗೆ ತಾಳ್ಮೆ ಇಲ್ಲ, ಸಹನೆ ಇಲ್ಲ. ಸರಿ, ಆತ ಏನು ಮಾಡ್ತಾನೆ? ಒಂದು ಉಪಾಯ ಕಂಡುಕೊಳ್ತಾನೆ. ಇವನಿರೋದು 3ನೇ ಮಹಡಿ, 6ನೇ ಮಹಡಿವರೆಗೆ ಅವನು ಎತ್ಕೊಂಡು ಹೋಗ್ತಾನೆ ಮಧ್ಯರಾತ್ರಿ, ಯಾರಿಗೂ ಗೊತ್ತಿಲ್ಲದೆ ಎತ್ಕೊಂಡು ಹೋಗಿ ಅಲ್ಲಿಂದ ಆಕೆಯನ್ನು ಕೆಳಗಡೆ ಹಾಕ್ತಾನೆ. ಆದರೆ ಕಂಡುಹಿಡಿದಿದ್ದು ಹೇಗೆ? CC ಕ್ಯಾಮ್ರಾದಿಂದ. ಇವನು ಎತ್ಕೊಂಡು ಹೋಗ್ತಾ ಇರೋದನ್ನು CC ಕ್ಯಾಮ್ರಾ ರೆಕಾರ್ಡ್ ಮಾಡಿತ್ತು. ಅದನ್ನು CC ಕ್ಯಾಮ್ರಾದ ಫುಟೇಜ್ಗಳನ್ನು ತೆಗೆದುಕೊಂಡಾಗ ವಿಚಾರ ಬಯಲಿಗೆ ಬಂತು. ಆತ್ಮೀಯರೇ, ಹೌದು, ಸಹನೆ ಇಲ್ಲದೆ ಇದ್ದಾಗ, ತಾಳ್ಮೆ ಇಲ್ಲದಿದ್ದಾಗ ನೋವು ತನ್ನಂತಾನೆ ಬರುತ್ತೆ. ಅಂದರೆ ನೋವು ಸಹಜ, ಆದರೆ ಆ ನೋವನ್ನು ನಾವು ಶಮನಗೊಳಿಸಬೇಕಾದ್ರೆ ತಾಳ್ಮೆ ಎನ್ನುವಂತಹ ಮೆಡಿಸಿನ್ನನ್ನು, ಔಷಧವನ್ನು ನಮ್ಮ ಮೇಲೆ ನಾವು ಪ್ರಯೋಗಿಸ್ಕೊಳ್ಬೇಕಾಗತ್ತೆ. ಆವಾಗ ನೋವಾಗಲ್ಲ, ಅದೊಂದು ಆನಂದವಾಗತ್ತೆ, ನಲಿವಾಗತ್ತೆ. ಪ್ರಭು ಯೇಸು ಕ್ರಿಸ್ತರ ಜೀವನವನ್ನೇ ನೋಡಿಬಿಡಿ. ಅವರಿಗೆ ಎಂತಹ ಒಂದು ಕಠಿಣವಾದಂಥ ಚಿತ್ರಹಿಂಸೆಗಳು ಬಂದು, ಆ ಎಲ್ಲ ಚಿತ್ರಹಿಂಸೆಗಳನ್ನು ತಾಳ್ಮೆಯಿಂದ ತಾಳ್ಕೊಂಡ್ರು, ಸಹನೆಯಿಂದ ಸ್ವೀಕಾರ ಮಾಡಿದ್ರು, ಪಿಟಿಕ್ ಎನ್ನಲಿಲ್ಲ. ಅದೇ ರೀತಿ ತಾಳಿದವನು ಬಾಳಿಯಾನು ಎನ್ನುವಂತಹ ಗಾದೆಗೆ ತಕ್ಕ ಅರ್ಥವನ್ನು ಅವರು ಸೂಚಿಸಿದ್ದಾರೆ. ಆತ್ಮೀಯ ಬಂಧು ಬಾಂಧವರೇ, ನಾವು ಕೂಡ ತಾಳಿಕೊಳ್ಳಬೇಕು, ಸಹಿಸಿಕೊಳ್ಳಬೇಕು ನೋವು ಬಂದಾಗ. ಎರಡನೇದಾಗಿ, ಆ ಒಂದು ಊರಿನಲ್ಲಿ ಏನಿತ್ತು, ಒಬ್ಬ ವ್ಯಕ್ತಿ ಇದ್ದ. ಆತ ನನ್ನ ಹತ್ರನೇ ಬಂದು ಹೇಳ್ದ, ಫಾದರ್, ನನ್ನ ಮಗನಿಗೆ ನಾನು ಆಸ್ತಿ ಕೊಟ್ಟಿದ್ದೆ, ಅದನ್ನು ನಾನೀಗ ವಾಪಸ್ ತಗೊಳ್ತಾ ಇದ್ದೀನಿ. ಹೌದಾ? ಹೇಗೆ? ಈಗಾಗಲೇ ನಾನು ಕೋರ್ಟಿಗೆ ಹಾಕಿದ್ದೀನಿ, ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ ಅವ್ರ ಮೇಲೆ. ಹೌದಾ? ಎಷ್ಟು ದಿನ ಆಯಿತು ಹಾಕಿ ಆಗಲೇ 3 ವರ್ಷ ಆಯಿತು. ನನಗೆ ಅವರು ಜಾಸ್ತಿ ಪರಿಚಯ ಇರಲಿಲ್ಲ, ಬೇರೆ ಊರಿನವರು. ಸರಿ, ಹೌದು, ಆಮೇಲೆ ಈಗ ಏನು ಮಾಡ್ತೀರಿ? ಈಗ 3 ವರ್ಷ ಆಯಿತು, ಈಗ ಫೈನಲ್ ಬರ್ತದೆ ಫಾದರ್, ಆಮೇಲೆ ಕೇಸ್ ಅವನು ಏನು ನಾನು ಆಸ್ತಿ ಕೊಟ್ಟಿದ್ದು ಅದು ನನಗೆ ವಾಪಸ್ ಬರಬೇಕು ಅಂತ ಹಾಕಿದ್ದೀನಿ. ಯಾಕೆ? ಅವನು ನನಗಿಷ್ಟ ಇಲ್ಲದಂಥ ಒಂದು ಹುಡುಗಿನ ಮದುವೆ ಆದ. ಅವ್ರು ಚೆನ್ನಾಗಿದ್ದಾರೆ, ಆದರೆ ನನಗಿಷ್ಟ ಇಲ್ಲ ಅವರು ಒಟ್ಟಿಗೆ ಜೀವಿಸೋದು. ಹೌದಾ? ಏನು ಆಯಿತು? ಅವರನ್ನು ಕ್ಷಮಿಸಿಬಿಡ್ಬೋದಲ್ಲ? ನಾನು ಕ್ಷಮಿಸಲ್ಲ, ನನ್ನ ಆಸ್ತಿ ಪಾಸ್ತಿ ಹೋದ್ರೂ ಪರವಾಗಿಲ್ಲ, ನಾನು ಅವನನ್ನು ಕ್ಷಮಿಸಲ್ಲ. ನನ್ನ ಮಾತು ಕೇಳಿಲ್ಲ ಅವನು. ನಂಬ್ತಿರೋದ್ರೆ ನಂಬಿ, ಬಿಡುತ್ತಿರೋದ್ರೆ ಬಿಡಿ. ಒಂದೇ ವಾರದಲ್ಲಿ ಈ ಮನುಷ್ಯ ಸತ್ತು ಹೋದ, ಹಾರ್ಟ್ ಅಟ್ಯಾಕ್ ಆಗಿ. ಕ್ಷಮೆ ಕೊಡದೆ ಸತ್ತು ಹೋದ. ನೋವಿರಬಹುದು. ಆ ನೋವಿದ್ದಾಗ ನಾನು ಯಾರನ್ನು ಕ್ಷಮಿಸಬೇಕು ಅವರನ್ನು ಕ್ಷಮಿಸಿದಾಗ ಆ ನೋವು ಶಮನವಾಗುತ್ತೆ ಅಲ್ವೇ? ಆ ನೋವು ನಲಿವಾಗಿ ಪರಿವರ್ತನೆ ಹೊಂದುತ್ತದಲ್ವೇ? ಅದಕ್ಕೋಸ್ಕರ ನಾವು ನೋವು ಅನುಭವಿಸ್ತಾ ಇದ್ದಾಗ, ನೋವು ಕೊಡುವಂಥ ವ್ಯಕ್ತಿಯನ್ನು, ನೋವು ಆಗ್ತಾ ಇರುವಂಥ ಘಟನೆ ನಾವು ವ್ಯಕ್ತಿಯನ್ನು ಕ್ಷಮಿಸಿದಾಗ ನಮಗೆ ಖಂಡಿತ ನಮಗೆ ಸಂತೋಷ, ಸಮಾಧಾನ ಸಿಗತ್ತೆ. ಪ್ರಭು ಯೇಸು ಹೇಳಿದ್ದಾರೆ, ಲೂಕನ ಶುಭ ಸಂದೇಶ 7ನೇ ಅಧ್ಯಾಯ 38ನೇ ವಚನದಲ್ಲಿ, ಪರರನ್ನು ಕ್ಷಮಿಸಿರಿ, ದೇವರು ನಿಮ್ಮನ್ನೂ ಕ್ಷಮಿಸ್ತಾರೆ. ಕ್ಷಮಿಸಿದಾಗ ನೋವು ಪೂರ್ತಿ ಕಡಿಮೆ ಆಗುತ್ತೆ. ಎಷ್ಟೋ ರೋಗಗಳು ನಮ್ಮಲ್ಲಿ ಮನೆ ಮಾಡಿವೆ, ನಾವು ಕ್ಷಮೆ ಕೊಡದೇ ಇದ್ದಿದ್ದ ಕಾರಣವೇ ನಮಗೆ ನೋವುಗಳು ಇರುವಂಥದ್ದು. ಅದೇ ಮತ್ತೆ ಮತ್ತಾಯನ ಶುಭ ಸಂದೇಶ 18ನೇ ಅಧ್ಯಾಯ 35ನೇ ವಚನದಲ್ಲಿ ಪ್ರಭು ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನನ್ನು ಮನಪೂರ್ವಕವಾಗಿ ಕ್ಷಮಿಸದಿದ್ದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಕೂಡ ನಿಮ್ಮನ್ನು ಕ್ಷಮಿಸಲ್ಲ ಅಂತ. ಕ್ಷಮೆಯೇ ಕ್ರಿಸ್ತ ಸೂತ್ರ. ಮತ್ತೊಬ್ಬರನ್ನು ಅಂಗೀಕಾರ ಮಾಡಬೇಕಾದ್ರೆ ಕ್ಷಮೆ ಬಹಳ ಮುಖ್ಯ. ಆತ್ಮೀಯ ಬಂಧು ಬಾಂಧವರೇ, ನೋವು ನಿವಾರಣೆಗೆ
ಕ್ಷಮೆ ಎನ್ನುವಂಥ ಇನ್ನೊಂದು ಔಷಧಿಯನ್ನು ಮೊದಲನೇದಾಗಿ ನಮ್ಮ ನೋವು ಕಡಿಮೆ ಆಗಬೇಕಾದ್ರೆ ನಮ್ಮಲ್ಲಿ ಸಹನೆ ಇರಬೇಕು. ಎರಡನೇದಾಗಿ ನಮ್ಮಲ್ಲಿ ನೋವು ಕಡಿಮೆ ಆಗಬೇಕಾದ್ರೆ ನಾವು ಕ್ಷಮಿಸಬೇಕು. ಮೂರನೇದಾಗಿ ಮತ್ತು ಕೊನೆಯದಾಗಿ, ಒಂದು ದಿವಸ ಗುರುಗಳು ಒಬ್ಬ ಮಗುವಿಗೆ ಸ್ನಾನ ದೀಕ್ಷೆ ಕೊಡ್ತಾ ಇದ್ದಾರೆ, ಬ್ಯಾಪ್ಟಿಸಮ್ ಕೊಡ್ತಾ ಇದ್ದಾರೆ. ಬ್ಯಾಪ್ಟಿಸಮ್ ಯಾರಿಗೆ? 3ನೇ ಮಗುವಿಗೆ. ದೊಡ್ಡ ಮಗ ಅಲ್ಲಿ ನಿಂತ್ಕೊಂಡಿದ್ದಾನೆ, ಸುಮಾರು 8 ವರ್ಷದ ಪ್ರಾಯದವನು ಅವನು. ಆದರೆ ಭಾಳ ಚೂಟಿ, ಭಾಳ ಬುದ್ಧಿವಂತ, ಆಗಲೇ ಜಪತಪಗಳನ್ನು ಚೆನ್ನಾಗಿ ಕಲ್ತ್ಕೊಂಡವನು ಅವನು. ಈಗ ಈ ದೀಕ್ಷಾ ಸ್ನಾನ ಕೊಡ್ತಾ ಇರಬೇಕಾದ್ರೆ, 3ನೇ ಮಗುವಿಗೆ ದೀಕ್ಷಾ ಸ್ನಾನ ಕೊಡ್ತಾ ಇರಬೇಕಾದ್ರೆ ಗುರುಗಳು ತಂದೆ ತಾಯರಿಗೆ ಪ್ರಶ್ನೆ ಹಾಕ್ತಾರೆ, ನೀವು ಸೈತಾನನನ್ನು ಬಿಟ್ಟು ಬಿಡುತ್ತೀರೋ? ಬಿಟ್ಟು ಬಿಡುತ್ತೇವೆ. ನೀವು ಆತನ ದುಷ್ಪ್ರೇರಣೆಗಳನ್ನು ಬಿಟ್ಟು ಬಿಡುತ್ತೀರೋ? ಬಿಟ್ಟು ಬಿಡುತ್ತೇವೆ. ತಕ್ಷಣ ಪಕ್ಕದಲ್ಲಿದ್ದಂಥ ಈ ಹುಡುಗ ಹೇಳ್ತಾನೆ, ಫಾದರ್, ಇದು ಸುಳ್ಳು, ಅವರು ಬಿಟ್ಟು ಬಿಡಲ್ಲ ಅವರು. ಬಹುಶಃ ಹುಡುಗ ಏನೋ ತಮಾಷೆ ಮಾಡ್ತಾ ಇದ್ದಾನೆ ತಿಳ್ಕೊಂಡು ಸುಮ್ಮನೆ ಆ ಕಡೆ ನೋಡಿದೆ. ಮತ್ತೆ ಪ್ರಶ್ನೆ ಹಾಕ್ತಾರೆ, ಪರಲೋಕವನ್ನು, ಸ್ವರ್ಗವನ್ನು, ಭುವಿಯನ್ನು ಸೃಷ್ಟಿಸಿದಂಥ ಸರ್ವಶಕ್ತ ದೇವನನ್ನು ನೀವು ವಿಶ್ವಾಸ್ತೀರೋ? ತಕ್ಷಣ ಅವ್ರು ಹೇಳಿದ್ರು, ಹೌದು ವಿಶ್ವಾಸ್ತೇವೆ. ಆವಾಗ ಈ ಹುಡುಗ ಹೇಳ್ತಾನೆ, ಫಾದರ್, ನಿಮಗೆ ಹೇಳ್ತಾ ಇದ್ದೀನಿ, ಇವರಿಗೆ ವಿಶ್ವಾಸ ಇಲ್ಲ. ಅರೆ, ಆದರೂ ಕೂಡ ಗುರುಗಳು ಅವ್ರ ಕಡೆ ನೋಡ್ತಾರೆ, ಸುಮ್ಮನಾಗ್ತಾರೆ, ಮುಂದುವರ್ಸ್ಕೊಂಡು ಹೋಗ್ತಾರೆ. ಸ್ನಾನ ದೀಕ್ಷೆ ಮುಗಿದ ಮೇಲೆ ಹುಡುಗನನ್ನು ಮಾತಾಡಿಸಿದಾಗ ಸತ್ಯಾಂಶ ಹೊರಗಡೆ ಬರುತ್ತೆ. ಮನೆಯಲ್ಲಿ ಜಗಳ ಜೊತೆಗೆ ದೇವರ ಒಂದು ಮನೆಯಲ್ಲಿ ಪ್ರಾರ್ಥನೆ ಇರಲಿಲ್ಲ, ದೇವರ ಮೇಲೆ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ ಅನ್ನೋದನ್ನು ಮಗನೇ ಅಪ್ಪನ ಮುಂದೆ ಫಾದರ್ ಹತ್ರ ಹೇಳ್ತಾನೆ. ಆತ್ಮೀಯ ಬಂಧು ಬಾಂಧವರೇ, ನಿಜವಾದ ವಿಶ್ವಾಸದಲ್ಲಿ ಏನಿದೆ? ಪ್ರಸನ್ನತೆ ಇದೆ. ನಿಜವಾದ ನಂಬಿಕೆ ವಿಶ್ವಾಸದಲ್ಲಿ ಏನಿದೆ? ದೇವರ ಒಂದು ದೈವಾನುಭವ ನಮಗೆ ಸಿಗತ್ತೆ. ಇಂತಹ ನಿಜ ವಿಶ್ವಾಸ, ನಿಜ ನಂಬಿಕೆ ಇದ್ದಾಗ ನೋವು ಕೂಡ ಕಡಿಮೆ ಆಗುತ್ತೆ. ವಿವಿಧ ಸಂತರು ನೋಡಿ, ಸಂತ ಸೆಬಾಸ್ಟಿಯನ್ ಉದಾಹರಣೆ, ಅವರು ಎಂಥ ಒಂದು ಕ್ರೂರ ನೋವನ್ನು, ಹಿಂಸೆಯನ್ನು ಅನುಭವಿಸಿದರು. ಬಾಣ ಬಿಟ್ಟರು, ಅವರಿಗೆ ಕಂಬ ಕಟ್ಟಿ ಚಾಟಿಯಿಂದ ಹೊಡೆದ್ರು, ಅವರಿಗೆ ಎಲ್ಲವನ್ನು ಸಹಿಸಿದರು, ಸಂತೋಷದಿಂದ ಸಹಿಸಿದರು. ಸಂತ ಸ್ಟೇಫನ, ಇನ್ನು ಎಷ್ಟೋ ಜನ ಧರ್ಮ ಬಲಿಗಳು, ರಕ್ತ ಸಾಕ್ಷಿಗಳು, ಅವರೆಲ್ಲರೂ ರಕ್ತಾರ್ಪಣೆ ಮಾಡಿದ್ರು, ಪ್ರಾಣಾರ್ಪಣೆ ಮಾಡಿದ್ರು, ನೋವನ್ನು ಸಂತೋಷದಿಂದ ಸ್ವೀಕರಿಸಿದರು. ಆ ಸ್ವೀಕಾರಕ್ಕೆ, ನೋವನ್ನು ಸಂತೋಷದಿಂದ ಸ್ವೀಕರಿಸಲಿಕ್ಕೆ ಕಾರಣ ಏನು? ದೈವಿ ವಿಶ್ವಾಸ, ದೈವಿ ನಂಬಿಕೆ. ಎಲ್ಲಿ ದೈವಿ ನಂಬಿಕೆ, ದೈವಿ ವಿಶ್ವಾಸ ಇದೆ, ಅಲ್ಲಿ ಆಗ ಅಲ್ಲಿ ನೋವು ಕಡಿಮೆ ಆಗುತ್ತೆ. ಆತ್ಮೀಯ ಬಂಧು ಬಾಂಧವರೇ, ಇಂತಹ ನಂಬಿಕೆ, ಇಂತಹ ವಿಶ್ವಾಸ ಪ್ರಭುವಿನಲ್ಲಿ ಇದ್ದಾಗ ನಾವು ಯಾವುದರಿಂದಲೂ ಏನೇ ಬಂದರೂ ಕೂಡ ನಮಗೆ ಸಹಿಸುವಂಥ ಶಕ್ತಿ ಬರುತ್ತೆ. ರೋಮನರಿಗೆ ಬರೆದಂಥ ಪತ್ರ 8ನೇ ಅಧ್ಯಾಯ 39ರಲ್ಲಿ ಸಂತ ಪೌಲ ಹೇಳ್ತಾನೆ, ಕ್ರಿಸ್ತನ ಪ್ರೀತಿಯಿಂದ, ಕ್ರಿಸ್ತನ ವಿಶ್ವಾಸದಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ? ಕಷ್ಟ ಸಂಕಟ, ಇಕ್ಕಟ್ಟು ಬಿಕ್ಕಟ್ಟು, ಹಿಂಸೆ ನೋವು ಎಂದಿಗೂ ಇಲ್ಲ. ಯಾವ ನೋವು ನಮ್ಮ ಹತ್ತಿರ ಬರಲ್ಲ, ಯಾವ ನೋವು ನಮ್ಮನ್ನು ಮುಟ್ಟೋದಿಲ್ಲ. ಯಾಕೆ? ಅಂತಹ ದೃಢ ವಿಶ್ವಾಸ, ದೃಢ ನಂಬಿಕೆ ನಮ್ಮಲ್ಲಿರಬೇಕು. ಆತ್ಮೀಯ ಬಂಧು ಬಾಂಧವರೇ, ಕೊನೆಯದಾಗಿ ನೋವು ಕಡಿಮೆ ಆಗಲಿಕ್ಕೆ ಸಹನೆ ಇರಲಿ, ನೋವು ಕಡಿಮೆ ಆಗಲಿಕ್ಕೆ ಕ್ಷಮೆ ಇರಲಿ, ನೋವು ಕಡಿಮೆ ಆಗಲಿಕ್ಕೆ ವಿಶ್ವಾಸ ಇರಲಿ. ಆಮೆನ್. ಪ್ರಾರ್ಥಿಸೋಣ. ಮಂಗಳಮಯ ಪ್ರಭುವೇ, ಅಣು ಅಣುವು ನಿಮ್ಮ ಸೃಷ್ಟಿ, ಕಣ ಕಣವು ನಿಮ್ಮ ಸೃಷ್ಟಿ. ನೀವು ಖಂಡಿತವಾಗಿಯೂ ಯಾವ ಮನುಷ್ಯನಿಗೂ ನೋವನ್ನು ಉಂಟು ಮಾಡುವುದಿಲ್ಲ. ಈ ನೋವುಗಳು ಬರುವುದು ನಮ್ಮ ಕೃತ್ಯಗಳಿಂದಲೇ, ನಮ್ಮ ಕುಕೃತ್ಯಗಳಿಂದಲೇ, ನಮ್ಮ ಕೆಟ್ಟ ವರ್ತನೆಗಳಿಂದಲೇ. ಓ ಪರಮ ಪ್ರಭುವೇ, ಈ ನೋವನ್ನು ಸಹಿಸಲು ಬೇಕಾದಂಥ ಸಹನೆಯನ್ನು, ನೋವಿನ ಉಪಶಮನವನ್ನು ಪಡೆಯಲು ಕ್ಷಮಾ ಭಾವನೆಯನ್ನು, ನೋವನ್ನು ತಡೆಗಟ್ಟಲು ತಕ್ಕ ನಂಬಿಕೆ, ವಿಶ್ವಾಸವನ್ನು ನಮಗೆ ದಯಪಾಲಿಸಿರಿ. ಇದನ್ನು ನಾವು ವಿನಯದಿಂದಲೂ ಭಕ್ತಿಯಿಂದಲೂ ಪ್ರಾರ್ಥಿಸುತ್ತೇವೆ. ಆಮೆನ್.